ತುಳುನಾಡಿನ ಪ್ರತಿಯೊಬ್ಬ ಕಲಾ ಪ್ರೇಮಿಗಳಿಗೆ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬಟ್ ಐ ಡೋಂಟ್ ನೋ ಈ ಪಿಕ್ಚರ್ಗೆ ಎನ್ನುಂಡ ಇಜ್ಜ ಬಟ್ ಕೋಡೆದ ಒಂಜಿ ರೆಸ್ಪಾನ್ಸ್ ತೂದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಂಕ್ ಭಾರಿ ಖುಷಿ ಆತಂಡು. ಗೋಲ್ಡನ್ ಮೂವೀಸ್ನ ಪಿಕ್ಚರ್ ಆಗಸ್ಟ್ 7ಕ್ಕೆ ಬಿಡುಗಡೆ. ತುಳು ಕನ್ನಡ ದ್ವಿಭಾಷಾ ಚಿತ್ರದ ಮೇಲೆ ಭಾರಿ ನಿರೀಕ್ಷೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಸಂದೀಪ್ ಬೆದ್ರಾ ನಿರ್ದೇಶನದಲ್ಲಿ ಗೋಲ್ಡನ್ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಬಹು ನಿರೀಕ್ಷಿತ ತುಳು ಕನ್ನಡ ದ್ವಿಭಾಷಾ ಚಿತ್ರ ಪಿಕ್ಚರ್ ಆಗಸ್ಟ್ 7ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರ ನಿರ್ಮಾಪಕಿ ಶಿಲ್ಪಾ ಗಣೇಶ್ ತಿಳಿಸಿದ್ದಾರೆ. ಮಂಗಳೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರಂಭದಲ್ಲಿ ಸಣ್ಣ ಮಟ್ಟದ ಕಾಮಿಡಿ ಹಾಗೂ ಕೌಟುಂಬಿಕ ಕಥಾಹಂದರದ ಚಿತ್ರವಾಗಿ ಯೋಜನೆ ರೂಪಿಸಲಾಗಿದ್ದರೂ ಚಿತ್ರ ನಿರ್ಮಾಣದ ಹಂತದಲ್ಲಿ ತಂಡದ ಶ್ರಮ ಮತ್ತು ಕಲಾವಿದರ ಸಹಕಾರದಿಂದ ಅದನ್ನು ದೊಡ್ಡ ಮಟ್ಟದಲ್ಲಿ ರೂಪಿಸಲಾಗಿದೆ ಎಂದು ಹೇಳಿದರು. ಪುತ್ತೂರು ಹಾಗೂ ಉಡುಪಿಯಲ್ಲಿ ನಡೆದ ಪ್ರೀಮಿಯರ್ ಪ್ರದರ್ಶನಗಳಿಗೆ ಪ್ರೇಕ್ಷಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಚಿತ್ರದಲ್ಲಿನ ಹಾಸ್ಯ, ಕುಟುಂಬ ಮೌಲ್ಯಗಳು ಹಾಗೂ ಮನರಂಜನಾ ಅಂಶಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಅವರು ತಿಳಿಸಿದರು. ಚಿತ್ರದ ನಿರ್ಮಾಣದಿಂದ ಹಿಡಿದು ಪ್ರಚಾರದವರೆಗೆ ಕಲಾವಿದರು, ತಾಂತ್ರಿಕ ತಂಡ ಹಾಗೂ ತುಳು ಚಿತ್ರರಂಗದ ಹಿರಿಯರ ಬೆಂಬಲ ಅಪಾರವಾಗಿತ್ತು. ವಿಶೇಷವಾಗಿ ದೇವದಾಸ್ ಕಾಪಿಕಾಡ್, ಭೋಜರಾಜ್ ವಾಮಂಜೂರು, ಪುಷ್ಪರಾಜ್ ಬೊಳ್ಳಾರ್, ಅರ್ಜುನ್ ಕಾಪಿಕಾಡ್ ಸೇರಿದಂತೆ ಹಲವರು ಚಿತ್ರದ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಎಂದು ಶಿಲ್ಪಾ ಗಣೇಶ್ ಹೇಳಿದರು. ಚಿತ್ರದ ಹಾಡುಗಳಿಗೆ ಈಗಾಗಲೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸ್ಯಾಮ್ವೆಲ್ ಅಬಿ ಸಂಗೀತ ಸಂಯೋಜಿಸಿರುವ 4 ಹಾಡುಗಳು ಜನಪ್ರಿಯವಾಗಿವೆ. ಕನ್ನಡದ ಖ್ಯಾತ ನಿರ್ದೇಶಕರಾದ ಸಿಂಪಲ್ ಸುನಿ, ಅನೂಪ್ ಭಂಡಾರಿ ಹಾಗೂ ಚೇತನ್ ರೇಂಜರ್ ಸಾಹಿತ್ಯ ರಚಿಸಿದ್ದು, ಜಾಸಿ ಗಿಫ್ಟ್, ಹರಿಕೃಷ್ಣ ಸೇರಿದಂತೆ ಹಲವು ಗಾಯಕರು ಧ್ವನಿಯಾಗಿದ್ದಾರೆ ಎಂದರು. ಒಪ್ಕೊಂಡ್ರು ಕೂಡ. ಮತ್ತೆ ನಮ್ಮ ಸಿನಿಮಾ ಅಂತ ಹೇಳಿದಾಗ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು, ಹರಿಕೃಷ್ಣ ಅವರು, ಯಾರು ಏನು ಯೋಚನೆ ಮಾಡಿದೆ, ನಾನು ಎಲ್ಲರಿಗೂ ಹೇಳಿದೆ ನೋಡಿ ನಮ್ಮದು ತುಂಬ ದೊಡ್ಡ ಬಜೆಟ್ ಅಂತ ಇಲ್ಲ, ನಮಗೋಸ್ಕರ ಇದನ್ನು ಮಾಡಿಕೊಡಿ ಅಂತ ಹೇಳಿದ ತಕ್ಷಣ ಸಿಂಪಲ್ ಸುನಿ ಅವರು ಒಂದು ಹಾಡು ಬರೆದಿದ್ದಾರೆ, ಅನೂಪ್ ಭಂಡಾರಿ ಅವರು, ಚೇತನ್ ಭರ್ಜರಿ ಅವರು ಒಂದು ಹಾಡು ಬರೆದಿದ್ದಾರೆ. ಪ್ರತಿಯೊಬ್ಬರು ನಮಗೊಂದು ಸಾಥ್ ಕೊಟ್ಕೊಂಡು ಹೋದರು. ಅದು ನನಗೆ ಈ ಸಿನಿಮಾ ಸ್ಟಾರ್ಟಿಂದ ಎಂಡ್ ತನಕ ಒಂದು ಪಾಸಿಟಿವ್ ಫೀಲಿಂಗ್ ಕೊಡ್ತಾ ಹೋಯಿತು ನನಗೆ. ಅದರಿಂದ ಎಲ್ಲೋ ಒಂದು ನನಗೆ ಒಂದು ಹುಮ್ಮಸ್, ಒಂದು ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಅಂತ ಹೇಳೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಮಾತನಾಡಿ, ತುಳು ಚಿತ್ರರಂಗದ ಕಲಾವಿದರ ಸೇವೆ ಅನನ್ಯವಾಗಿದ್ದು, ಪಿಕ್ಚರ್ ಚಿತ್ರದ ಮೂಲಕ ತುಳು ಭಾಷೆಗೆ ತಮ್ಮಿಂದಲೂ ಒಂದು ಸಣ್ಣ ಕೊಡುಗೆ ನೀಡಿರುವ ಸಂತಸವಿದೆ ಎಂದು ಹೇಳಿದರು. ಈ ಚಿತ್ರವನ್ನು ಲಾಭದ ಉದ್ದೇಶಕ್ಕಿಂತ ಹೆಚ್ಚಾಗಿ ತುಳು ಭಾಷೆ ಮತ್ತು ಸಂಸ್ಕೃತಿಯ ಮೇಲಿನ ಪ್ರೀತಿಯಿಂದ ನಿರ್ಮಿಸಲಾಗಿದೆ. ಚಿತ್ರಕ್ಕೆ ಪ್ರೇಕ್ಷಕರ ಆಶೀರ್ವಾದ ದೊರೆತರೆ ಅದುವೇ ತಂಡಕ್ಕೆ ದೊಡ್ಡ ಗೆಲುವಾಗಲಿದೆ. ತುಳು ನಟರು ತಮ್ಮ ಪ್ರೊಡಕ್ಷನ್ನ ಸಿನಿಮಾದಲ್ಲಿ ನಟಿಸಿರುವುದು ನಮಗೆ ಹೆಮ್ಮೆ ಆಗ್ತಿದೆ. ಹೊಸ ನಟನನ್ನು ಪರಿಚಯಿಸುವ ಮೂಲಕ ತುಳು ರಂಗಭೂಮಿಯ ಅನೇಕ ನಟರು ನಮ್ಮ ಹೊಸ ಸಿನಿಮಾದಲ್ಲಿ ನಟಿಸಿರುವುದು ಖುಷಿ ಎನಿಸಿದೆ ಎಂದರು. ನೀವು ಗಣೇಶ್ ಸರ್ ಅಂದಾಗ ನಾನು ಒಳಗೆ ಚರ್ಕ್ ಅಂತ ಇರುತ್ತೆ ಸರ್. ನೀವು ನನಗೆ ಸರ್, ನಾನು ನಿಮ್ಗೆ ಸರ್ ಅಲ್ಲ, ನಾನು ನಿಮ್ಮ ಭಗಂತರ ಅಂತ ನಾನು. ಬಿಕಾಸ್ ಕಲಾವಿದರಾಗಿ ಕಲೆಗೆ ತಾವೆಲ್ಲ ಮಾಡಿರುವಂತಹ ಸೇವೆ ಇದೆಯಲ್ಲ ಸರ್, ಅದು ಅದ್ಭುತ. ಅದನ್ನು ಬರೀ ಮಾತಲ್ಲಾಗಲಿ ಡೈಲಾಗಲ್ಲಾಗಲಿ ಹೇಳೋಕ್ಕಾಗಲ್ಲ. ಅಷ್ಟು ಸೇವೆನ ನೀವು ತುಳು ಕಲೆಗೋಸ್ಕರ ಮಾಡಿದ್ದೀರಿ ಸರ್. ನಿಮ್ಮೆಲ್ರಿಗೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲ ನಮ್ಮ ಸಿನಿಮಾಲ್ ಮಾಡಿರೋದು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನಮ್ಮ ಸಿನಿಮಾಲ್ಲಿ ಪಾತ್ರ ಮಾಡಿದಂತಹ ಪ್ರತಿಯೊಬ್ಬರಿಗೂ, ಟೆಕ್ನಿಷಿಯನ್ಸ್ಗೂ ತುಂಬ ಧನ್ಯವಾದಗಳು. ಎಂಥ ಸಪೋರ್ಟು ಮಾಡಿದಿರಿ, ಎಷ್ಟು ಒಳ್ಳೆ ವೆಲ್ಕಮ್ ನನಗೆ. ಹಿರಿಯ ನಟ ದೇವದಾಸ್ ಕಾಪಿಕಾಡ್ ಮಾತನಾಡಿ, ತುಳು ಚಿತ್ರರಂಗ ಈಗ ಸುವರ್ಣ ಯುಗದತ್ತ ಸಾಗುತ್ತಿದ್ದು, ಪಿಕ್ಚರ್ ಚಿತ್ರ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ ಎಂದರು.
ಹೊಸ ಪ್ರತಿಭೆ ನಿತ್ಯ ಪ್ರಕಾಶ್ ಬಂಟ್ವಾಳ್ ಉತ್ತಮ ಅಭಿನಯ ನೀಡಿದ್ದು ತುಳು ಚಿತ್ರರಂಗಕ್ಕೆ ಮತ್ತೊಬ್ಬ ನಾಯಕ ನಟನ ಸೇರ್ಪಡೆಯಾಗಿದೆ ಎಂದು ಪ್ರಶಂಸಿಸಿದರು. ಅವಕಾಶ ಕೊರಿಯಾರು ಪ್ರತಿಯೊಂಜಿ ತಂತ್ರಜ್ಞರಲ್ಲೆತ್ತಾರೆ, ಪ್ರತಿಯೊಂಜಿ ನಾಯಕನಕ್ಲೆತ್ತಾರೆ. ತುಳು ಭಾಷೆಗೆ ಭೇದ ಭಾವ ಇಜ್ಜಿಂದ ತೋಜ್ಪಾದ ಕೊರ್ನಂಚಿನ ಚಿತ್ರ ನಮ್ಮ ಪಿಕ್ಚರ್ ಗೋಲ್ಡನ್ ಮೂವೀಸ್ದ ನಮ್ಮ ಪಿಕ್ಚರ್ ಬಂದು ಭಾರಿ ಹೆಮ್ಮೆಡು ಬನ್ಪೆ, ಭಾರಿ ಪೆರ್ಮೆಡು ಬನ್ಪೆ ಐತೊಟ್ಟಿಗೂ. ಚಿತ್ರದಲ್ಲಿ ನಿತ್ಯ ಪ್ರಕಾಶ್ ಬಂಟ್ವಾಳ್ ನಾಯಕನಾಗಿ ಹಾಗೂ ಅಮೃತ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳಾರ್, ಪುಷ್ಪರಾಜ್ ಬೊಳ್ಳಾರ್, ಅರ್ಜುನ್ ಕಾಪಿಕಾಡ್ ಸೇರಿದಂತೆ ಹಲವಾರು ಖ್ಯಾತ ತುಳು ಕಲಾವಿದರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಚಿತ್ರಕ್ಕೆ ಸಂತೋಷ್ ರೈ ಮತ್ತು ಚಂದ್ರಶೇಖರ್ ಕೆಎಸ್ ಛಾಯಾಗ್ರಹಣ ನೀಡಿದ್ದು, ಸ್ಯಾಮ್ಯುಯಲ್ ಅಬಿ ಸಂಗೀತ ಸಂಯೋಜಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಾಯಕ ನಿತ್ಯ ಪ್ರಕಾಶ್ ಬಂಟ್ವಾಳ್, ನಾಯಕಿ ಅಮೃತ, ಸಿನಿಮಾ ರಂಗದ ಪ್ರಮುಖರಾದ ದೇವದಾಸ್ ಕಾಪಿಕಾಡ್, ಭೋಜರಾಜ್ ವಾಮಂಜೂರು, ಅರ್ಜುನ್ ಕಾಪಿಕಾಡ್, ಸ್ಯಾಮ್ಯುಯಲ್ ಅಬಿ ಸೇರಿದಂತೆ ಚಿತ್ರತಂಡದ ಸದಸ್ಯರು ಉಪಸ್ಥಿತರಿದ್ದರು. ನಾನು ಹೋದಲ್ಲೆಲ್ಲ ನಾನು 4-5 ಇಂಟರ್ವ್ಯೂಗಳೆಲ್ಲ ಮಾಡಿದೆ. ಅದಾದಮೇಲೆ ಪ್ರತಿ ಕಡೆ ನಾನು ಯಾವುದೇ ಒಂದು ಮಾಲ್ಗೆ ಅಂಗಡಿಗೆಲ್ಲ ಹೋದಾಗ ಅಷ್ಟು ಪ್ರೀತಿಯಿಂದ ಆ ಹಳೆಯ ಒಂದು ಶಿಲ್ಪ ಇಲ್ಲಿ ಬಂದಾಗಲೂ ಕೂಡ ಈ ಸತಿ ನಾನು ಬಂದಾಗ ಒಂದು ಆ ಪ್ರೀತಿ ಸಿಗ್ತಾ ಇರೋದಲ್ವ, ನನಗೆ ನಾನು ಹೇಳೋಕ್ಕೂ ಸಾಧ್ಯ ಇಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಆಸೆಯಲ್ಲಿದ್ದೀನಿ, ಅದು ಈಡೇರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಸಿನಿಮಾ ಗೆದ್ದರೆ ಇನ್ನಷ್ಟು ನನಗೊಂದು ಶಕ್ತಿ ಅಂತ ಬರುತ್ತೆ. ಥ್ಯಾಂಕ್ ಯು.